ಶಿಲುಬೆಗೆ ವಂದನಾರ್ತಿ, ಸ್ವಾಮಿಗೆ ಸ್ತೋತ್ರವಾಗಲಿ. ಶಿಲುಬೆಗೆ ವಂದನಾರ್ತಿ, ಸ್ವಾಮಿಗೆ ಸ್ತೋತ್ರವಾಗಲಿ. ಆದಿ ತಂದೆ ತಾಯಿ ತಪ್ಪಿನಿಂದ ದೇವರು ಮನುಷ್ಯರಾದರು. ಆದಿ ತಂದೆ ತಾಯಿ ತಪ್ಪಿನಿಂದ ದೇವರು ಮನುಷ್ಯರಾದರು. ಶಿಲುಬೆಗೆ ವಂದನಾರ್ತಿ, ಸ್ವಾಮಿಗೆ ಸ್ತೋತ್ರವಾಗಲಿ. ಶಿಲುಬೆಗೆ ವಂದನಾರ್ತಿ, ಸ್ವಾಮಿಗೆ ಸ್ತೋತ್ರವಾಗಲಿ. ಪವಿತ್ರ ಶಿಲುಬೆಯಾದಿ ಪ್ರಾರಂಭ ಪ್ರಾರ್ಥನೆ. ನಮ್ಮ ಸೃಷ್ಟಿಕರ್ತರೂ ಪ್ರೀತಿಮಯ ತಂದೆಯೂ ಆದ ದೇವರೇ, ನೀವು ಸೃಷ್ಟಿಸಿದ ನಿಮ್ಮ ಮಕ್ಕಳು ಪಾಪದ ಮೂಲಕ ನಿಮ್ಮಿಂದ ದೂರವಾದಾಗ ಅವರನ್ನು ನಿಮ್ಮ ಪ್ರೀತಿಯ ಬಂಧನದಲ್ಲಿ ಆಲಂಗಿಸಲು ನಿಮ್ಮ ಏಕಮಾತ್ರ ಪುತ್ರರನ್ನೇ ಈ ಭೂಲೋಕಕ್ಕೆ ಕಳುಹಿಸಿದ್ದೀರಿ. ಹೀಗೆ ನಾವೆಲ್ಲರೂ ರಕ್ಷಣೆ ಹೊಂದುವಂತಾಯಿತು. ನಿಮ್ಮ ಪ್ರೀತಿಯ ಸಕಾರ ಮೂರ್ತಿಯಾಗಿದ್ದ ನಿಮ್ಮ ಪುತ್ರನಿಗೆ ಈ ಜಗತ್ತು ಕೊಡುಗೆ ನೀಡಿದ್ದು ಏನು? ಈ ಜಗತ್ತು ಕೊಡುಗೆ ನೀಡಿದ್ದು ಶಿಲುಬೆ. ಆದರೆ ಈ ಶಿಲುಬೆಯನ್ನು ಪ್ರಭು ಯೇಸು ನಮ್ಮ ರಕ್ಷಣೆಯ ಲಾಂಛನವಾಗಿ ಮಾರ್ಪಡಿಸಿದರು. ಪ್ರೀತಿಮಯ ತಂದೆಯೇ, ಪಾಪಕೂಪದಲ್ಲಿ ಮುಳುಗಿ ಹೋಗಿರುವ ನಮ್ಮ ಜೀವನ ಕಷ್ಟ, ದುಃಖ, ನೋವಿನಿಂದ ಕಂಗಾಲಾಗಿದೆ. ಪ್ರಭು ಯೇಸು ಕ್ರಿಸ್ತರು ಹೊತ್ತ ಶಿಲುಬೆ ನಮಗೆ ಸಾಂತ್ವನವನ್ನು ಕರುಣಿಸಲಿ. ಅವರು ನಡೆದ ಶಿಲುಬೆಯ ಹಾದಿ ನಮ್ಮ ಬಾಳಿಗೆ ಅರ್ಥವನ್ನು ನೀಡಲಿ. ಈ ಶಿಲುಬೆಯ ಹಾದಿಯಲ್ಲಿ ನಮ್ಮ ಬಾಳಿನ ಶಿಲುಬೆಯನ್ನು ಹೊತ್ತುಕೊಂಡು ಮುಂದೆ ಸಾಗೋಣ. ಹೀಗೆ ಪ್ರಭುವಿನ ಶಿಲುಬೆಯಾತನೆ ನಮ್ಮ ನೋವನ್ನು ಕಡಿಮೆ ಮಾಡಲಿ. ಪವಿತ್ರಾತ್ಮರೇ, ಈ ಶಿಲುಬೆಯ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸುತ್ತಾ ನಮ್ಮ ಜೀವನದ ಬಗ್ಗೆ ನಾವು ಧ್ಯಾನಿಸಿ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ನೈಜ ಮನಪರಿವರ್ತನೆ ಹೊಂದುವಂತೆ ನಿಮ್ಮ ವರಪ್ರಸಾದಗಳನ್ನು ನಮ್ಮ ಮೇಲೆ ಸುರಿಸಿರಿ. ಆಮೇನ್. ಯೇಸು ಸ್ವಾಮಿ ಗಾಯಗಳ ತಾಕಿಸೆ ಆತ್ಮಕ್ಕೆ. ಮೊದಲನೆಯ ಸ್ಥಳ, ಪ್ರಭು ಯೇಸುವನ್ನು ಮರಣಕ್ಕೆ ನಿರ್ಣಯಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ನೀನು ಅನುಸರಿಸುತ್ತಿರುವ ಕ್ರೈಸ್ತ ಧರ್ಮ ಸಾಚಾತನದ ಬಗ್ಗೆ ತಿಳಿದುಕೊಳ್ಳಲು ಇಚ್ಛಿಸುವೆಯಾ? ಇಲ್ಲಿದೆ ಮಾನದಂಡ. ಯಾರೊಂದಿಗೆ ನೀನು ಹೊಂದಿಕೊಂಡು ಹೋಗುತ್ತಿ? ನಿನ್ನನ್ನು ಟೀಕಿಸುವವರು ಯಾರು? ನಿನ್ನನ್ನು ನಿರಾಕರಿಸುವವರು ಯಾರು? ನಿನ್ನ ಮುಖಸ್ತುತಿ ಮಾಡುವವರು ಯಾರು? ಪ್ರಭು ಯೇಸು ಒಮ್ಮೆ ಹೇಳಿದ್ದನ್ನು ಈಗ ಕೇಳು. ನಾನು ಲೋಕಕ್ಕೆ ಸಮಾಧಾನವನ್ನು ತರಲು ಬಂದೆ ಎಂದು ಭಾವಿಸುತ್ತೀರೋ? ಇಲ್ಲ, ಭಿನ್ನ ಭೇದಗಳನ್ನು ಉಂಟು ಮಾಡಲು ಬಂದೆನೆಂದು ನಿಮಗೆ ಒತ್ತಿ ಹೇಳುತ್ತೇನೆ. ಒಂದೇ ಕುಟುಂಬದಲ್ಲಿ ಭಿನ್ನ ಭೇದಗಳು ಉಂಟಾಗುವುವು. ಏಕೆಂದರೆ ಕೆಲವರು ಈ ಲೋಕದ ಸಿದ್ಧಾಂತಗಳಿಗೆ ಮರುಳಾಗಿ ಸುಖ ಜೀವನದ ಬೆನ್ನು ಹತ್ತಿ ಅಧಿಕಾರ ಹಾಗೂ ಹಣದ ಮೋಹಕ್ಕೆ ವಶವಾಗುವರು. ಆದರೆ ಇತರರು ಪ್ರಭು ಯೇಸುವಿನ ಕರೆಗೆ ಓಗೊಟ್ಟು
ಈ ಲೋಕದಲ್ಲಿ ನ್ಯಾಯ ನೀತಿಯ ಪರ ನಿಂತು ಅನ್ಯಾಯದ ವ್ಯವಸ್ಥೆಯನ್ನು ತಿರಸ್ಕರಿಸಬೇಕಾಗುತ್ತದೆ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮ ಅತಿಪ್ರಿಯ ಕುಮಾರರು ಸಂತೋಷವನ್ನಲ್ಲ ಬದಲಾಗಿ ಯಾತನೆಯನ್ನು, ಮಹಿಮೆಯನ್ನಲ್ಲ ಬದಲಾಗಿ ಶಿಲುಬೆ ಮರಣವನ್ನು ಅನುಭವಿಸಿದರು. ನಾವೆಲ್ಲರೂ ಶಿಲುಬೆಯ ಹಾದಿಯಲ್ಲಿ ನಡೆಯುತ್ತಾ ಜೀವನದ ಪಥವನ್ನು ಹಾಗೂ ಶಾಂತಿಯನ್ನು ಪಡೆಯುವಂತೆ ಅನುಗ್ರಹಿಸಿರಿ. ನಿಮ್ಮ ಕುಮಾರ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮಗೆ ದಯ ತೋರಿ ಸ್ವಾಮಿ, ನಮಗೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪ್ರೀತಿ ಪಕ್ಷ ಉಳ್ಳಾತಾಯಿ ಯೇಸುವನ್ನು ಹಿಂಬಾಲಿಸಿ ಕ್ರೂಚಿ ಹೊರ ಪಾಲಿಸಿ. ಎರಡನೆಯ ಸ್ಥಳ, ಪ್ರಭು ಯೇಸು ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಲೋಕದಲ್ಲಿ ತಲ್ಲಣವನ್ನು ಉಂಟು ಮಾಡದೆ ದೇವರ ವಾಕ್ಯದ ಸೇವೆ ಮಾಡುವುದು ಸುಲಭ. ಇಲ್ಲಿ ದೇವರ ವಾಕ್ಯದ ಬೋಧನೆಯು ತೀರಾ ಅಮೂರ್ತವಾಗಿರುತ್ತದೆ. ಈ ಬೋಧನೆಯು ಮಾನವ ಚರಿತ್ರೆಗೆ ಯಾವುದೇ ಬದ್ಧತೆ ಪ್ರದರ್ಶಿಸುವುದಿಲ್ಲ. ಇದು ವಿಶ್ವದೆಲ್ಲೆಡೆ ಸಲ್ಲುವ ಬೋಧನೆಯಾಗಿರುತ್ತದೆ. ಈ ಬೋಧನೆಯು ಯಾವುದೇ ಸಮಸ್ಯೆಯನ್ನು ಉಂಟು ಮಾಡುವುದಿಲ್ಲ. ಯಾವುದೇ ಸಂಘರ್ಷವನ್ನು ಹುಟ್ಟುಹಾಕುವ ಬೋಧನೆ ಯಾವುದು? ಹಿಂಸೆಯನ್ನು ಆಹ್ವಾನಿಸುವ ಬೋಧನೆ ಯಾವುದು? ನೈಜ ಧರ್ಮಸಭೆಯನ್ನು ಕಟ್ಟುವ ದೇವರ ವಾಕ್ಯದ ಬೋಧನೆ ಯಾವುದು? ಅದು ಪ್ರವಾದಿಗಳ ಬೋಧನೆಯಂತಿರುವ ಉರಿಜ್ವಾಲೆಯನ್ನು ಹೊತ್ತಿಸುವ ಬೋಧನೆ. ಅಂತಹ ದೇವರ ವಾಕ್ಯದ ಬೋಧನೆಯು ಸಾರುತ್ತದೆ ಹಾಗೂ ಆಪಾದಿಸುತ್ತದೆ. ಆ ಬೋಧನೆಯು ಜನತೆಗೆ ದೇವರ ಮಹತ್ ಕಾರ್ಯಗಳನ್ನು ಸಾರುತ್ತದೆ ಮತ್ತು ಅವುಗಳನ್ನು ಅವರು ವಿಶ್ವಾಸಿಸುವಂತೆ ಮತ್ತು ಗೌರವಿಸುವಂತೆ ಪ್ರೇರೇಪಿಸುತ್ತದೆ. ಆ ಬೋಧನೆಯು ದೇವರ ರಾಜ್ಯಭಾರವನ್ನು ವಿರೋಧಿಸುವವರ ಪಾಪಗಳನ್ನು ಖಂಡಿಸುತ್ತದೆ. ಮಾತ್ರವಲ್ಲದೆ ಅವರ ಹೃದಯಗಳಿಂದ, ಅವರ ಸಮಾಜದಿಂದ, ಅವರ ಕಾನೂನುಗಳಿಂದ ಶೋಷಿಸುವ ಕಾರಣ ಇಲ್ಲದೆ ಬಂಧಿಸುವ ದೈವಿಕ ಮತ್ತು ಮಾನವ ಹಕ್ಕುಗಳನ್ನು ದಮನಿಸುವ ಅವರ ಸಂಸ್ಥೆಗಳಿಂದ ಪಾಪವು ತೊಲಗುವಂತೆ ನೋಡಿಕೊಳ್ಳುತ್ತದೆ. ಈ ಪರಿ ದೇವರ ವಾಕ್ಯದ ಸೇವೆ ಮಾಡುವುದು ಕಷ್ಟಕರ. ಆದರೆ ಇಲ್ಲಿ ದೇವರಾತ್ಮರು ಪ್ರವಾದಿಯೊಂದಿಗೆ ಹಾಗೂ ಬೋಧಕರೊಂದಿಗೆ ಇರುತ್ತಾರೆ. ಏಕೆಂದರೆ ಅವರೇ ದೇವರ ರಾಜ್ಯಭಾರ ಸಮಸ್ತ ಜನತೆಗೆ ಸದಾಕಾಲಕ್ಕೂ ಸಾರುವ ಪ್ರಭು ಕ್ರಿಸ್ತರು. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಮ್ಮೆಲ್ಲರ ರಕ್ಷಣೆಗಾಗಿ ನಿಮ್ಮ ಪ್ರಿಯ ಕುಮಾರರು ಶಿಲುಬೆಯ ಯಾತನೆಯನ್ನು ಹಾಗೂ ಅವಮಾನವನ್ನು ಸ್ವಇಚ್ಛೆಯಿಂದ ಸಹಿಸಿದರು. ನಮ್ಮೆಲ್ಲರಿಗೂ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಅವರನ್ನು ಹಿಂಬಾಲಿಸಲು ಧೈರ್ಯವನ್ನು ನೀಡಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.
ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮಗೆ ದಯೆ ತೋರಿ ಸ್ವಾಮಿ, ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಈಶಾನಾದ ಯೇಸು ಹೊತ್ತ ಭಾರವನ್ನು ಈಕ್ಷಿಸುತ್ತ ದುಃಖಕ್ರಾಂತಳಾದಳು. ಮೂರನೆಯ ಸ್ಥಳ, ಭಾರವಾದ ಶಿಲುಬೆ ಹೊತ್ತು ನಡೆಯುತ್ತಿದ್ದ ಪ್ರಭು ಯೇಸು ಮೊದಲನೆಯ ಬಾರಿ ಮೊಕ್ಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಮನುಷ್ಯರ ಜೀವಕ್ಕೆ, ಸ್ವಾತಂತ್ರ್ಯಕ್ಕೆ ಹಾಗೂ ಘನತೆಗೆ ಹಾನಿಯನ್ನು ಉಂಟುಮಾಡುವ ಅನೇಕ ಘಟನೆಗಳನ್ನು ಧರ್ಮಸಭೆಯು ತೀವ್ರವಾದ ನೋವಿನಿಂದ ಗಮನಿಸುತ್ತಿದೆ. ಈ ಲೋಕದ ಹಿತವನ್ನೇ ಬಯಸುವ ಧರ್ಮಸಭೆಯ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸೃಷ್ಟಿಕರ್ತರ ರೂಪ ಇದೆ. ಆ ರೂಪವನ್ನು ವಿರೂಪಗೊಳಿಸುವವರು ದೇವರನ್ನೇ ವಿರೋಧಿಸುತ್ತಾರೆ ಎಂದು ನಂಬುತ್ತದೆ. ದೇವರ ಹಾಗೂ ಅವರ ಸ್ವರೂಪವನ್ನು ಹೊಂದಿರುವ ಪ್ರತಿಯೊಬ್ಬರ ಹಕ್ಕು ಬಾಧ್ಯತೆಗಳ ಪರ ನಿಲ್ಲುವ ಪವಿತ್ರವಾದ ಹೊಣೆಗಾರಿಕೆಯನ್ನು ಹೊಂದಿರುವ ಧರ್ಮಸಭೆಯು ಈಗ ದನಿ ಎತ್ತಿ ಮಾತನಾಡಬೇಕು. ಅದರ ಮುಖದ ಮೇಲೆ ಉಗುಳು ಬೀಳಬಹುದು, ಅದರ ಬೆನ್ನ ಮೇಲೆ ಚಾಟಿ ಏಟು ಬೀಳಬಹುದು, ಯಾತನೆಯ ಶಿಲುಬೆಯನ್ನು ಸಹಿಸಬೇಕಾಗಬಹುದು. ಈ ಎಲ್ಲ ಮನುಷ್ಯರು, ಅವರು ಅವಿಶ್ವಾಸಿಗಳೇ ಆಗಿರಲಿ, ದೇವರ ಸ್ವರೂಪವನ್ನು ಹೊಂದಿರುವ ಅವರು ಈ ಕಷ್ಟ ಸಂಕಟಗಳನ್ನು ಅನುಭವಿಸುತ್ತಿದ್ದಾರೆ. ಮನುಷ್ಯ ಹಾಗೂ ದೇವರ ಸ್ವರೂಪದ ಮಧ್ಯೆ ಯಾವುದೇ ವಿಂಗಡಣೆ ಇಲ್ಲ. ಯಾರು ಮನುಷ್ಯರನ್ನು ಹಿಂಸೆಗೆ ಗುರಿಪಡಿಸುತ್ತಾರೋ, ಯಾರು ಮನುಷ್ಯರ ಮೇಲೆ ದೌರ್ಜನ್ಯ ಎಸಗುತ್ತಾರೋ, ಅವರು ದೇವರ ಸ್ವರೂಪದ ಮೇಲೆ ದೌರ್ಜನ್ಯವೆಸಗುತ್ತಾರೆ. ಧರ್ಮಸಭೆಯು ಈ ಶಿಲುಬೆ ಹಾಗೂ ಬಲಿದಾನವನ್ನು ತನ್ನದೇ ಎಂದು ಭಾವಿಸುತ್ತದೆ. ಪ್ರಾರ್ಥಿಸೋಣ. ದಯಾಮಯ ದೇವರೇ, ತೀವ್ರವಾದ ಅನೇಕ ಅಪಾಯಗಳ ಮಧ್ಯೆ ನಾವು ಇರುವುದನ್ನು ನೀವು ಬಲ್ಲವರಾಗಿದ್ದೀರಿ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಸ್ವಾಭಾವಿಕ ಬಲಹೀನತೆಗಳಿಂದ ಎದ್ದು ನಿಲ್ಲಲು ಅಶಕ್ತರಾಗಿರುವ ನಮಗೆ ಬಲ ಹಾಗೂ ರಕ್ಷಣೆಯನ್ನು ದಯಪಾಲಿಸಿರಿ. ಈ ಮೂಲಕ ಎಲ್ಲ ಅಪಾಯಗಳಲ್ಲೂ ನಿಮ್ಮ ಆಧಾರ ನಮಗೆ ಸಿಗಲಿ ಹಾಗೂ ಎಲ್ಲ ಶೋಧನೆಗಳನ್ನು ನಾವು ಮೆಟ್ಟಿ ನಿಲ್ಲುವಂತಾಗಲಿ. ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮಗೆ ದಯೆ ತೋರಿ ಸ್ವಾಮಿ, ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಶ್ಲೋಕ ಕ್ಲೇಶ ಸಮಸ್ತವು ದೇವಾ ಮಾತೆಯಾತ್ಮವನ್ನು ಈಟಿಯಂತೆ ನಾಡುತ್ತಿದೆ.
4ನೆಯ ಸ್ಥಳ, ಪ್ರಭು ಯೇಸು ತಮ್ಮ ಮಾತೆಯು ಎದುರಾಗಿ ಬರುವುದನ್ನು ನೋಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಪೂಜ್ಯ ಕನ್ಯಾಮರಿಯಮ್ಮನವರು ಬಡತನ, ದೀನತೆ ಹಾಗೂ ಹೆಜ್ಜೆ ಹೆಜ್ಜೆಗೂ ದೇವರನ್ನು ಅವಲಂಬಿಸಿ ನಡೆಯುವ ಸದ್ಗುಣಗಳಿಂದ ಶೋಭಿತರಾಗಿದ್ದಾರೆ ಎಂದು ಪವಿತ್ರ ಬೈಬಲ್ ಅವರ ಬಗ್ಗೆ ನಮಗೆ ತಿಳಿಸುತ್ತದೆ. ಬಡತನದಲ್ಲಿದೆ ವಿಮೋಚನೆ, ಬಡತನದಲ್ಲಿದೆ ಸಹೋದರ ಸಹೋದರಿಯರ ಜೊತೆಗೂಡಿ ಬಾಳುವ ಭಾಗ್ಯ, ಬಡತನದಲ್ಲಿದೆ ಪರಸ್ಪರ ಆಧಾರ ಸ್ತಂಭವಾಗಿ ಒಬ್ಬರಿಗೊಬ್ಬರು ನೆರವಾಗುವ ಅವಕಾಶ. ಪ್ರಾರ್ಥಿಸೋಣ. ದಯಾಮಯ ದೇವರೇ, ನಿಮ್ಮ ಕುಮಾರರ ಯಾತನೆಯಲ್ಲಿ ದುಃಖವೆಂಬ ಅಲಗೊಂದು ಅವರ ತಾಯಿ ಪೂಜ್ಯ ಕನ್ಯಾಮರಿಯಮ್ಮನವರ ಅಂತರಂಗವನ್ನು ಸೀಳುವಂತೆ ಅಪೇಕ್ಷಿಸಿದ್ದೀರಿ. ನಿಮ್ಮ ಧರ್ಮಸಭೆಯು ಅವರಂತೆ ಪ್ರಭು ಯೇಸುವಿನ ಯಾತನೆಯಲ್ಲಿ ಪಾಲ್ಗೊಂಡು ಅವರ ಪುನರುತ್ಥಾನದ ಮಹಿಮೆಯಲ್ಲಿ ಭಾಗವಹಿಸುವಂತೆ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮಗೆ ದಯೆ ತೋರಿ ಸ್ವಾಮಿ. ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ದೇವಾ ಯನ್ನು ಎಂತ ದುಃಖದಲ್ಲಿ ಧ್ಯಾನಿಸುತ್ತ ಶೋಕ ಪಡದವನು. 5ನೆಯ ಸ್ಥಳ, ಪ್ರಭು ಯೇಸು ತಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಸಿರೇನೆನಾದ ಸಿಮೋನನನ್ನು ಸಹಾಯಕ್ಕೆ ತೆಗೆದುಕೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಪಾಪವನ್ನು ಇತಿಹಾಸದಿಂದ, ರಾಜಕೀಯ ರಂಗದಿಂದ, ಆರ್ಥಿಕ ಕ್ಷೇತ್ರದಿಂದ ಹಾಗೂ ಅದು ಎಲ್ಲೆಲ್ಲಿ ಬೇರು ಬಿಟ್ಟಿದೆಯೋ ಬುಡಸಹಿತ ತೆಗೆಯುವ ಕಷ್ಟಕರವಾದ ಸೇವಾ ನಿಯೋಗವನ್ನು ಧರ್ಮಸಭೆಗೆ ವಹಿಸಲಾಗಿದೆ. ಎಂತಹ ಕಠಿಣವಾದ ಕಾರ್ಯ! ಈ ಕಾರ್ಯವನ್ನು ಮಾಡುವಾಗ ಸಂಘರ್ಷ ಅನಿವಾರ್ಯ. ಏಕೆಂದರೆ ಅಷ್ಟು ಸ್ವಾರ್ಥ, ಅಷ್ಟು ದುರಂಕಾರ, ಅಷ್ಟು ಒಣಪ್ರತಿಷ್ಠೆ ತುಂಬಿಕೊಂಡಿದೆ ಇಲ್ಲಿ. ಪಾಪದ ರಾಜ್ಯಭಾರವನ್ನೇ ನಡೆಸುತ್ತಿದ್ದಾರೆ ಅನೇಕರು ನಮ್ಮ ಮಧ್ಯೆ. ಧರ್ಮಸಭೆಯು ಇಂತಹ ಪರಿಸ್ಥಿತಿಯಲ್ಲಿ ಸತ್ಯವನ್ನು ಪ್ರತಿಪಾದಿಸುವಾಗ, ಪಾಪದ ಕಡೆ ಗಮನ ಸೆಳೆಯುವಾಗ, ಪಾಪವನ್ನು ಕಿತ್ತೆಸೆಯುವಾಗ ಯಾತನೆಯನ್ನು ಅನುಭವಿಸಲೇಬೇಕು. ಪಾಪವೆಂಬ ವ್ರಣಕ್ಕೆ ಚಿಕಿತ್ಸೆ ಮಾಡಿಸಿಕೊಳ್ಳಲು ನಿರಾಕರಿಸುವವರೇ ಅಧಿಕ ಸಂಖ್ಯೆಯಲ್ಲಿ ಇರುವ ಇಂದಿನ ಸಮಾಜಕ್ಕೆ ಧೈರ್ಯದಿಂದ ಮುಂದೆ ಬಂದು ಚಿಕಿತ್ಸೆ ನೀಡುವವರು ಬೇಕು. ನೀನು ಇದಕ್ಕೆ ಚಿಕಿತ್ಸೆ ಪಡೆಯಲೇಬೇಕು. ಪಾಪದಿಂದ ನೀನು ಬಿಡುಗಡೆ ಹೊಂದಲೇಬೇಕು. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ಪರಿವರ್ತನೆ ಹೊಂದು. ಪ್ರಾರ್ಥಿಸೋಣ. ಸ್ವರ್ಗೀಯ ತಂದೆಯೇ, ನಿಮ್ಮ ದಿವ್ಯ ಕುಮಾರರು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಸೇವೆ ಮಾಡುವುದಕ್ಕೆ ಬಂದರು. ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಡೆಯುವವರೆಲ್ಲರನ್ನೂ ಆಶೀರ್ವದಿಸಿರಿ. ಇವರು ನಮ್ಮೆಲ್ಲರಿಗಾಗಿ ತಮ್ಮ ಪ್ರಾಣವನ್ನೇ ನೀಡಿದ ನಿಮ್ಮ ಕುಮಾರರು, ನಮ್ಮ ರಕ್ಷಕರು ಆಗಿರುವ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಅವರ ಪ್ರೀತಿಗಾಗಿ ಯಾತನೆಯಲ್ಲಿರುವವರ
ಏಕಾಂಗಿಗಳ ಹಾಗೂ ಕೊರತೆಯಲ್ಲಿರುವವರ ಸೇವೆಯನ್ನು ಸುಜ್ಞಾನ, ಸಹನೆ ಹಾಗೂ ಧೈರ್ಯದಿಂದ ಮಾಡುವಂತೆ ಅನುಗ್ರಹಿಸಿರಿ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮಗೆ ದಯೆ ತೋರಿ ಸ್ವಾಮಿ. ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪಾಪಿಯಾದ ಏನಾತ್ಮವು ಬೆಂದು ಶುದ್ಧವಾಗಲಿ. ಆರನೆಯ ಸ್ಥಳ, ವೆರೋಣಿಕಮ್ಮ ಪ್ರಭು ಯೇಸುವಿನ ಪೂಜ್ಯ ಮುಖವನ್ನು ಒರೆಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಲೋಕವು ದೀನ ದಲಿತರೇ ನೀವು ಭಾಗ್ಯವಂತರು ಎಂದು ಹೇಳುವುದಿಲ್ಲ. ಬದಲಾಗಿ ಧನಿಕರೇ ನೀವು ಭಾಗ್ಯವಂತರು, ನಿಮ್ಮಲ್ಲಿ ಎಷ್ಟು ಸಂಪತ್ತಿದೆಯೋ ಅಷ್ಟು ನೀವು ಯೋಗ್ಯರು ಎಂದು ಹೇಳುತ್ತದೆ. ಆದರೆ ಕ್ರೈಸ್ತರು ನುಡಿಯುತ್ತಾರೆ, ಇದು ಸರಿಯಲ್ಲ. ದೀನ ದಲಿತರು ಭಾಗ್ಯವಂತರು, ಏಕೆಂದರೆ ಅವರ ಸಂಪತ್ತು ಪ್ರಭು ಯೇಸುವೇ ಆಗಿದ್ದಾರೆ. ಪ್ರಭು ಯೇಸು ತಮ್ಮ ಬಡತನದಿಂದ ನಮ್ಮನ್ನು ಶ್ರೀಮಂತವಾಗಿಸಲೆಂದು ತಾವು ಶ್ರೀಮಂತರಾಗಿದ್ದರೂ ನಮಗೋಸ್ಕರ ಬಡವರಾದರು. ಈ ಮೂಲಕ ಅವರು ನೈಜ ಕ್ರಿಸ್ತೀಯ ಜ್ಞಾನವನ್ನು ನಮಗೆ ನೀಡುತ್ತಾರೆ. ಪ್ರಾರ್ಥಿಸೋಣ. ದಯಾಮಯ ದೇವರೇ, ನಿಮ್ಮ ಏಕೈಕ ಕುಮಾರನ ಯಾತನೆಯ ಪೂರ್ವದಲ್ಲಿ ನಿಮ್ಮ ಮಹಿಮೆಯನ್ನು ಪವಿತ್ರ ಪರ್ವತದ ಮೇಲೆ ಪ್ರಕಟಿಸಿದ್ದೀರಿ. ನಾವೆಲ್ಲರೂ ವಿಶ್ವಾಸದಿಂದ ಅವರ ಮುಖದರ್ಶನದ ಬೆಳಕಿನಲ್ಲಿ ನಡೆಯುತ್ತಾ ನಮ್ಮ ಅನುದಿನದ ಶಿಲುಬೆಯನ್ನು ಸಹಿಸಿಕೊಳ್ಳಲು ಶಕ್ತರಾಗುವಂತೆ ಕೃಪೆ ನೀಡಿರಿ. ಈ ಮೂಲಕ ನಮ್ಮನ್ನು ಅವರ ಅನುರೂಪಿಗಳನ್ನಾಗಿ ಮಾಡಿ ಮಹಿಮೆಯೆಡೆಗೆ ಕರೆದೊಯ್ಯಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮಗೆ ದಯೆ ತೋರಿ ಸ್ವಾಮಿ. ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪಟ್ಟ ಪಾಡಿದು. ಏಳನೆಯ ಸ್ಥಳ, ಪ್ರಭು ಯೇಸು ಎರಡನೆಯ ಸಲ ಮೊಕ್ಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ.
ಪವಿತ್ರ ವಾರದಲ್ಲಿ ಪ್ರಭು ಯೇಸುವಿನ ತಪಶ್ಚರ್ಯಗಳಲ್ಲಿ ನಾವು ಭಾಗಿಯಾಗುತ್ತೇವೆ. ಯುಕ್ತವಾದ ಈ ತಪಶ್ಚರ್ಯಗಳ ಮೂಲಕ ಪ್ರಭು ಯೇಸು ತಮ್ಮನ್ನು ತಾವೇ ಹಿಂಸೆಗೆ ಒಳಪಡಿಸುತ್ತಾರೆ ಹಾಗೂ ನಮಗೂ ಈ ದಾರಿಯನ್ನು ಹಿಡಿಯಲು ಕರೆ ನೀಡುತ್ತಾರೆ. ನನ್ನನ್ನು ಹಿಂಬಾಲಿಸುವವರು ತಮ್ಮನ್ನು ತಾವೇ ಪರಿತ್ಯಜಿಸಲಿ, ಅಂದರೆ ತಮ್ಮ ಬಗ್ಗೆ ತಾವೇ ನಿಷ್ಠುರವಾಗಿ ವರ್ತಿಸುತ್ತಾ ತಮ್ಮಲ್ಲಿರುವ ಅಹಂಕಾರವನ್ನು ನಿಯಂತ್ರಿಸಲಿ, ತಮ್ಮೊಳಗಿರುವ ಲೋಭ, ದುರಾಸೆ, ಒಣಪ್ರತಿಷ್ಠೆ ಹಾಗೂ ಗರ್ವವನ್ನು ತ್ಯಜಿಸಲಿ. ಇಂತಹವುಗಳನ್ನು ನಾಶ ಮಾಡಲೇಬೇಕು. ಅಗತ್ಯವಾಗಿರುವ ಈ ಬಗೆಯ ಹಿಂಸೆಯಿಂದ ನೂತನ ವ್ಯಕ್ತಿಯ ಆಗಮನವಾಗುತ್ತದೆ. ಈ ವ್ಯಕ್ತಿಯಿಂದ ಪ್ರೀತಿಯ ನೂತನ ನಾಗರಿಕತೆ ಸಾಧ್ಯವಾಗುತ್ತದೆ. ಪ್ರಾರ್ಥಿಸೋಣ. ಸರ್ವಶಕ್ತ ಪ್ರೀತಿಮಯ ದೇವರೇ, ಮನುಜ ಕುಲದ ಮೇಲೆ ನಿಮಗಿರುವ ಆಳವಾದ ಪ್ರೀತಿಯಿಂದ ನೀವು ನಿಮ್ಮ ಕುಮಾರರನ್ನು ನಮ್ಮ ರಕ್ಷಕರಾಗಿ ಈ ಲೋಕಕ್ಕೆ ಕಳುಹಿಸಿದಿರಿ. ಇವರು ನಮ್ಮ ಸ್ವಭಾವವನ್ನು ಧರಿಸಿ ನಮಗಾಗಿ ಶಿಲುಬೆಯ ಮೇಲೆ ಪ್ರಾಣಾರ್ಪಣೆ ಮಾಡಿ ನಮಗೆ ದೀನತೆಯ ಉನ್ನತ ಆದರ್ಶವನ್ನಿತ್ತರು. ನಾವು ಅವರ ಯಾತನೆಯ ಹಾದಿಯಲ್ಲಿ ನಡೆಯುತ್ತಾ ಅವರ ಪುನರುತ್ಥಾನದಲ್ಲಿ ಭಾಗಿಯಾಗುವಂತೆ ಕರುಣಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮಗೆ ದಯ ತೋರಿ ಸ್ವಾಮಿ. ನಮಗೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪ್ರೀತಿ ಮುಕ್ತಿ ವೇದ ಮಾತೆ, ನಮ್ಮ ಸ್ವಂತ ಪಾಪಕ್ಕಾಗಿ ಪ್ರಲಾಪಿಸ ಮಾಡಿರಿ. 8ನೆಯ ಸ್ಥಳ, ಪ್ರಭು ಯೇಸು ಜೆರುಸಲೇಮಿನ ಪುಣ್ಯ ಸ್ತ್ರೀಯರಿಗೆ ಉಪಶಮನ ಪಾಲಿಸುತ್ತಾರೆ. ಧ್ಯಾನ. ಸಾವಿರಾರು ಬಗೆಯ ಶೋಷಣೆಗಳಿಂದ ಕಂಗೆಟ್ಟಿರುವ ಕೋಟ್ಯಾನುಕೋಟಿ ಮಂದಿ ವಿಮೋಚನೆಗಾಗಿ ಆತೊರೆಯುವಾಗ ಧರ್ಮಸಭೆಯು ತನ್ನ ಕಿವಿ ಬಾಯಿಯನ್ನು ಮುಚ್ಚಿಕೊಂಡು ಸುಮ್ಮನಿರಲು ಸಾಧ್ಯವಿಲ್ಲ. ಆದರೆ ಧರ್ಮಸಭೆಯು ಇವರೆಲ್ಲರಿಗೂ ನೈಜ ವಿಮೋಚನೆಯ ದಾರಿಯನ್ನು ತಿಳಿಸುತ್ತದೆ. ಅಂದರೆ ಪ್ರಭು ಯೇಸು ತಮ್ಮ ಪುನರುತ್ಥಾನದಿಂದ ಪಾಪ, ಮರಣ ಹಾಗೂ ನರಕದ ಸಂಕೋಲೆಗಳನ್ನು ಕಳಚಿ ಈ ಲೋಕದಲ್ಲಿ ಆರಂಭಿಸುವ ವಿಮೋಚನೆಯ ದಾರಿ. ಈ ದಾರಿಯನ್ನು ಹಿಡಿಯುವವರು ಕ್ರಿಸ್ತರಂತೆ ಪಾಪ ವಿಮುಕ್ತರಾಗಿ ವಿಮೋಚನೆಯ ನೈಜ ಅನುಭವವನ್ನು ಪಡೆಯುತ್ತಾರೆ. ನಿಜವಾದ ಕ್ರೈಸ್ತರು ಪುನರುತ್ಥಾನರಾದ ಪ್ರಭು ಯೇಸುವಿನಲ್ಲಿ ತಮ್ಮ ವಿಶ್ವಾಸವನ್ನು ಇರಿಸಿ ಹೆಚ್ಚು ನ್ಯಾಯಯುತವಾದ ವ್ಯವಸ್ಥೆಯನ್ನು ವಿಶ್ವದಲ್ಲಿ ಬರಮಾಡಲು ದುಡಿಯುತ್ತಾರೆ. ಇವರು ಇಂದಿನ ವ್ಯವಸ್ಥೆಯಲ್ಲಿರುವ ಅನ್ಯಾಯ, ಅಕ್ರಮಗಳ ವಿರುದ್ಧ ಮನುಷ್ಯರನ್ನೇ ಇವರು ಇಂದಿನ ವ್ಯವಸ್ಥೆಯಲ್ಲಿರುವ ಅನ್ಯಾಯ, ಅಕ್ರಮಗಳ ವಿರುದ್ಧ ಮನುಷ್ಯರೇ ಮನುಷ್ಯರ ಶೋಷಣೆ ಮಾಡುವ ವಿರುದ್ಧ ಶ್ರೇಷ್ಠ ವಿಮೋಚಕರ ವಿಮೋಚನಾ ಕಾರ್ಯವನ್ನು ಮುಂದುವರಿಸುತ್ತಾರೆ. ಪ್ರಾರ್ಥಿಸೋಣ. ದಯಾಮಯ ದೇವರೇ, ಧರ್ಮಸಭೆಯು ತಾನು ಎಸಗಿರುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂತೆ, ಅವುಗಳಿಗಾಗಿ ಪ್ರಾಯಶ್ಚಿತ್ತ ಮಾಡಿ ಅವುಗಳನ್ನು ತ್ಯಜಿಸುವಂತೆ ಕಲಿಸಿರಿ. ಈ ಮೂಲಕ ನಿಮ್ಮ ಕ್ಷಮಾದಾನವನ್ನು ಪಡೆದು ನಿಮ್ಮ ಮಕ್ಕಳು ಹಾಗೂ ಅವರ ಮಕ್ಕಳು ಈ ಪಾಪಗಳಿಂದ ಬಂದೊದಗುವ ದುರ್ಗತಿಯಿಂದ ವಿಮುಕ್ತರಾಗಲಿ. ನಿಮ್ಮ ಕುಮಾರ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೇನ್.
ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮಗೆ ದಯೆ ತೋರಿ ಸ್ವಾಮಿ. ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಿಮ್ಮ ಪುತ್ರ ಯೇಸು ಪಟ್ಟ ಎಲ್ಲ ಬಾಧೆಯಲ್ಲಿ ನಾನು ಭಾಗಿಯಾಗ ಮಾಡಿರಿ. 9ನೆಯ ಸ್ಥಳ. ಪ್ರಭು ಯೇಸು 3ನೆಯ ಸಾರಿ ಶಿಲುಬೆಯ ಕೆಳಗೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಬಿಕ್ಕಟ್ಟಿನ ಸ್ಥಿತಿಗೆ ಪ್ರಚೋದನೆ ನೀಡದ ಧರ್ಮಸಭೆಯ ಬೋಧನೆ, ತಳಮಳವನ್ನು ಉಂಟು ಮಾಡದ ಶುಭ ಸಂದೇಶ ಬೋಧನೆ, ಅಂತರಂಗವನ್ನು ಸ್ಪರ್ಶಿಸದ ದೇವರ ವಾಕ್ಯದ ಬೋಧನೆ, ಪ್ರಸ್ತುತ ಸಮಾಜದಲ್ಲಿರುವ ಪಾಪಕೃತ್ಯಗಳ ಕುರಿತು ಚಕಾರವೆತ್ತದ ದೇವರ ವಾಕ್ಯದ ಬೋಧನೆ, ಇದಾವ ಪರಿಯ ಶುಭ ಸಂದೇಶ ಪ್ರಚಾರ. ಇಂತಹ ಬೋಧನೆಯು ಕೇವಲ ಭಕ್ತಿಪೂರ್ವಕ ಮಾತುಗಳಿಂದ ತುಂಬಿರುತ್ತದೆ ಹಾಗೂ ಇದು ಯಾರನ್ನೂ ತಟ್ಟುವುದಿಲ್ಲ. ಅನೇಕರಿಗೆ ಇಂತಹ ಬೋಧನೆ ಇಷ್ಟ. ಯಾವ ಬೋಧಕರು ಪ್ರತಿಭಟನೆಗೆ ಹೆದರಿ ಸಂಘರ್ಷ ಹಾಗೂ ಕಷ್ಟ ತೊಂದರೆಗೆ ತಾವು ಒಳಗಾಗಬಾರದು ಎಂಬ ಉದ್ದೇಶದಿಂದ ಜಟಿಲ ಸಮಸ್ಯೆಗಳನ್ನು ಕೈಬಿಡುತ್ತಾರೋ ಅವರು ತಾವಿರುವ ಸಮಾಜವನ್ನು ಬೆಳಗಿಸಲು ವಿಫಲರಾಗುತ್ತಾರೆ. ಸಂತ ಪೇತ್ರರಲ್ಲಿ ಇದ್ದಂತಹ ಧೈರ್ಯ ಇವರಿಗಿಲ್ಲ. ಸಂತ ಪೇತ್ರರು ಅಂದು ತಮ್ಮ ಪ್ರಾಣಾಪಾಯವನ್ನು ಲೆಕ್ಕಿಸದೆ ಪ್ರಭು ಯೇಸುಕ್ರಿಸ್ತರ ಶಿಲುಬೆ ಮರಣಕ್ಕೆ ಕಾರಣಕರ್ತರಾದ ಜನತೆಯನ್ನು ಉದ್ದೇಶಿಸಿ, ನೀವು ಅವರನ್ನು ಕೊಲ್ಲಿಸಿದಿರಿ ಎಂದು ಸಾರಿ ಹೇಳಿದರು. ಶುಭ ಸಂದೇಶವು ಧೈರ್ಯದ ನುಡಿಯಾಗಿದೆ, ಏಕೆಂದರೆ ಅದು ಲೋಕದ ಪಾಪಗಳನ್ನು ಪರಿಹರಿಸಲು ಬಂದ ಪ್ರಭು ಯೇಸುವಿನ ಸುವಾರ್ತೆಯಾಗಿದೆ. ಪ್ರಾರ್ಥಿಸೋಣ. ದಯಾಮಯ ದೇವರೇ, ನಿಮ್ಮ ದಿವ್ಯ ಕುಮಾರರ ಯಾತನೆಯಿಂದ ಅವಮಾನಕರವಾದ ಮರಣವನ್ನು ನಮಗೆ ಜೀವೋದ್ಧಾರ ನೀಡುವ ಸಾಧನವನ್ನಾಗಿ ಕರುಣಿಸಿದ್ದೀರಿ. ನಾವೆಲ್ಲರೂ ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯಲ್ಲಿ ಹೆಚ್ಚಳ ಪಡುತ್ತಾ ನಿಮ್ಮ ಕುಮಾರರು ನಮ್ಮ ರಕ್ಷಕರು ಆಗಿರುವ ಅವರಿಗಾಗಿ ನಮ್ಮ ಜೀವನದಲ್ಲಿ ನಮಗೆ ಬಂದೊದಗುವ ಅವಮಾನಗಳನ್ನು ಸೋಲುಗಳನ್ನು ಸಹಿಸಿಕೊಳ್ಳಲು ಕೃಪೆ ನೀಡಿರಿ. ನಿಮ್ಮ ಕುಮಾರ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮಗೆ ದಯೆ ತೋರಿ ಸ್ವಾಮಿ. ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಚಾಟಿಯೇಟು ಸೂಚಿ ಮುಳ್ಳು ದೇಹವೆಲ್ಲ ಕಾಯವಾಗಿ ಬಾಧೆಯಿಂದ ನೊಂದರು. 10ನೆಯ ಸ್ಥಳ. ಪ್ರಭು ಯೇಸುವಿನ ಪೂಜ್ಯ ವಸ್ತ್ರಗಳನ್ನು ಕಳಚುತ್ತಾರೆ.
ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಶುಭ ಸಂದೇಶ ಪ್ರಸಾರದಿಂದ ಪ್ರೇರಣೆಯನ್ನು ಪಡೆದ ಒಂದು ಕ್ರೈಸ್ತ ಸಮುದಾಯವು ಶುಭ ಸಂದೇಶ ಪ್ರಸಾರ ಕಾರ್ಯದಲ್ಲಿ ಮಗ್ನವಾಗುತ್ತದೆ. ದೀಪವನ್ನು ಹಚ್ಚುವುದು ಬೆಳಕನ್ನು ಕೊಡಲು. ಯಾರು ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ. ಎಲ್ಲರಿಗೂ ಬೆಳಕನ್ನು ಕೊಡುವಂತೆ ಅದನ್ನು ದೀಪಸ್ತಂಭದ ಮೇಲೆ ಇಡುತ್ತಾರೆ. ಇದೇ ರೀತಿ ನಿಜವಾದ ಒಂದು ಕ್ರೈಸ್ತ ಸಮುದಾಯವು ಇರಬೇಕು. ಈ ಸಮುದಾಯಕ್ಕೆ ಸೇರಿದ ಮಹಿಳೆಯರು, ಪುರುಷರು ಪ್ರಭು ಯೇಸುವಿನಲ್ಲಿ ಹಾಗೂ ಅವರ ಶುಭ ಸಂದೇಶದಲ್ಲಿ ಸತ್ಯದ ಮಾರ್ಗವನ್ನು ಅರಿತುಕೊಂಡು ಆ ಮಾರ್ಗದಲ್ಲಿ ನಡೆಯುತ್ತಾರೆ. ಅಲ್ಲದೆ ಪರಸ್ಪರ ನಿಕಟ ಬಾಂಧವ್ಯದಿಂದ ಇನ್ನೂ ಹೆಚ್ಚು ಶಕ್ತರಾಗಿ ಈ ದಾರಿಯನ್ನು ಕ್ರಮಿಸುತ್ತಾರೆ. ಹೀಗೆ ಇಲ್ಲಿ ವೈಯಕ್ತಿಕ ಹಾಗೂ ಸಾಮುದಾಯಿಕ ಪರಿವರ್ತನೆ ಸಾಧ್ಯವಾಗುತ್ತದೆ. ಇದೊಂದು ದೇವರನ್ನು ಆಶ್ರಯಿಸಿ ಅವರಲ್ಲಿ ವಿಶ್ವಾಸವಿಡುವ ಕುಟುಂಬವಾಗುತ್ತದೆ. ಈ ಕುಟುಂಬದಲ್ಲಿರುವ ಸಹೋದರರು ಹಾಗೂ ಸಹೋದರಿಯರು ಬಲಹೀನತೆಯ ಕ್ಷಣದಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ಧೈರ್ಯ ತುಂಬುವವರಾಗುತ್ತಾರೆ. ಏಕೆಂದರೆ ಅವರು ಪರಸ್ಪರ ನೆರವು, ಪ್ರೀತಿ, ನಂಬಿಕೆಯಿಂದ ಬಾಳುತ್ತಾ ಬೆಳಕನ್ನು ನೀಡುವ ಆದರ್ಶ ವ್ಯಕ್ತಿಗಳಾಗುತ್ತಾರೆ. ಪ್ರಾರ್ಥಿಸೋಣ. ನಮ್ಮ ರಕ್ಷಕರಾಗಿರುವ ದಿವ್ಯ ಕುಮಾರರು ತಮ್ಮ ದೇಹವನ್ನು ಚಾಟಿ ಏಟಿನ ಬಾಧೆಗೆ ಹಾಗೂ ತಮ್ಮ ಮುಖವನ್ನು ಉಗುಳಿನ ಅವಮಾನಕ್ಕೆ ಒಪ್ಪಿಸಿದರು. ಪ್ರಸ್ತುತ ಕಾಲದ ಎಲ್ಲ ಯಾತನೆಗಳನ್ನು ನಾವು ಸಂತೋಷದಿಂದ ಒಪ್ಪಿಕೊಳ್ಳುತ್ತಾ ಮಹಿಮೆಯನ್ನು ಭರವಸೆಯೊಂದಿಗೆ ಮುನ್ನಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮಗೆ ದಯೆ ತೋರಿ ಸ್ವಾಮಿ. ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸಾವು ನೋವು ತಾಳಿಕೊಂಡು ಶತ್ರುಗೆಲ್ಲ ಕ್ಷಮೆ ತೋರಿ ಶಾಂತಿದಾತರಾದರು. 11ನೆಯ ಸ್ಥಳ. ಪ್ರಭು ಯೇಸುವನ್ನು ಶಿಲುಬೆಗೆ ಜಡಿಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಯಾರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಇಚ್ಛಿಸುತ್ತಾರೋ ಈ ಬೈಬಲ್ ವಾಕ್ಯದಂತೆ ಬಾಳುವವರು, ಅಂದರೆ ಪರಿಸ್ಥಿತಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವವರು, ಹೊಣೆಗಾರಿಕೆ ಬೇಡವೆನ್ನುವವರು, ತೊಂದರೆ ತಾಪತ್ರಯ ಇಲ್ಲದ ಜೀವನವನ್ನು ಅಪೇಕ್ಷಿಸುವವರು, ಎಲ್ಲರ ಸಹಕಾರ ಅಗತ್ಯವಾಗಿ ಬೇಕಾಗಿರುವ ಸಂದರ್ಭದಲ್ಲಿ ದೂರ ಉಳಿಯಲು ಬಯಸುವವರು, ಇಂಥವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಭೋಗ ವಿಲಾಸದ ಜೀವನ, ಯಾತನೆ ಇಲ್ಲದ ಬದುಕು, ತೊಂದರೆ ತಾಪತ್ರಯೇ ಇಲ್ಲದ ಬಾಳು, ಸರಾಗವಾಗಿ ಸಾಗುವ ಜಡತ್ವದ ಸ್ಥಿತಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲರಾಗಿರುವವರೊಂದಿಗೆ ನಿಕಟ ಸಂಪರ್ಕದ ಬದುಕು, ಇಂತಹವರಿಗೆ ಯಾವ ಕೊರತೆಯೂ ಇಲ್ಲ, ಎಲ್ಲವೂ ಇದೆ. ಆದರೆ ಇದರಿಂದ ಅವರಿಗೆ ಸಿಗುವ ಲಾಭವಾದರೂ ಏನು? ಅವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ.
ಆದರೆ ಯಾರು ನನ್ನ ಮೇಲಿನ ಪ್ರೀತಿಯಿಂದ ತಮ್ಮನ್ನೇ ಬರಿದು ಮಾಡಿಕೊಂಡು ಜನತೆಯೊಂದಿಗೆ ಒಂದಾಗಿ ಬಾಳುತ್ತಾರೋ, ಬಡವರೊಂದಿಗೆ ಅವರ ಕಷ್ಟ ಸಂಕಟದಲ್ಲಿ ಭಾಗಿಯಾಗುತ್ತಾರೋ ಹಾಗೂ ಅವರೊಂದಿಗೆ ಒಂದಾಗಿ ಅವರ ನೋವು ಅವಮಾನವನ್ನು ತಮ್ಮದೇ ಎಂದು ತಿಳಿದುಕೊಳ್ಳುತ್ತಾರೋ ಅವರು ತಮ್ಮ ಪ್ರಾಣವನ್ನು ರಕ್ಷಿಸಿಕೊಳ್ಳುತ್ತಾರೆ. ಏಕೆಂದರೆ ನನ್ನ ತಂದೆಯು ಅವರಿಗೆ ಸಂಭಾವನೆಯನ್ನು ನೀಡುತ್ತಾರೆ. ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ಇಂದು ನಮಗೆ ಇಂತಹ ಬಾಳಿಗೆ ಕರೆ ನೀಡುತ್ತಿದೆ. ಕ್ರೈಸ್ತ ಜೀವನ ಎಂತಹ ಸಾರ್ಥಕ ಜೀವನ! ಇದೇ ಆಗಿದೆ ನನ್ನ ದೃಢ ನಂಬಿಕೆ. ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರೇ, ನೀವು ಪ್ರೀತಿಸುವ ನಿಮ್ಮ ಕರಗಳನ್ನು ಗಟ್ಟಿಯಾದ ಮರದ ಶಿಲುಬೆಯ ಮೇಲೆ ಚಾಚಿ ಪ್ರತಿಯೊಬ್ಬರನ್ನು ನಿಮ್ಮ ರಕ್ಷಣೆಯ ಅಪ್ಪುಗೆಯೊಳಗೆ ಸೇರಿಸ ಕರುಣಿಸುತ್ತೀರಿ. ನಮ್ಮೆಲ್ಲರನ್ನೂ ನಿಮ್ಮ ಆತ್ಮದಿಂದ ಅಭಿಷೇಕಿಸಿ ಆ ಮೂಲಕ ನಾವು ಪ್ರೀತಿಸುವ ನಮ್ಮ ಕರಗಳನ್ನು ಚಾಚುತ್ತಾ ನಿಮ್ಮನ್ನು ಅರಿಯದೇ ಇರುವವರಿಗೆ ನಿಮ್ಮ ಜ್ಞಾನವನ್ನು ನೀಡುವ ಸಾಧನಗಳಾಗುವಂತಾಗಲಿ. ಹೀಗೆ ಅವರು ನಿಮ್ಮನ್ನು ಪ್ರಾರ್ಥಿಸಲಿ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮಗೆ ದಯೆ ತೋರಿ ಸ್ವಾಮಿ. ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪ್ರಾಣ ನೀಡಿ ಪೂಜಾತಾಯ ದಾನ ಮಾಡಿ ಜೀವದಾತರಾದರು. 12ನೆಯ ಸ್ಥಳ, ಪ್ರಭು ಯೇಸು ಶಿಲುಬೆ ಮೇಲೆ ಮರಣ ಹೊಂದುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ದೇವರು ನಮ್ಮೊಂದಿಗೆ ಇಲ್ಲ ಎಂದು ನಮಗೆ ಅನಿಸಿದಾಗ ದೇವರು ನಮ್ಮನ್ನು ಕೈಬಿಟ್ಟಿದ್ದಾರೆ ಎಂದು ನಾವು ಭಾವಿಸಬಾರದು. ನಾನು ಪ್ರಾರ್ಥಿಸಿದ್ದನ್ನು ದೇವರು ನನಗೆ ಕೊಡಲಿಲ್ಲ, ಆದುದರಿಂದ ಇನ್ನು ಮುಂದೆ ನಾನು ಪ್ರಾರ್ಥನೆ ಮಾಡುವುದಿಲ್ಲ ಎಂದು ನಾವು ಹೇಳಲೇಬಾರದು. ಏಕೆಂದರೆ ದೇವರು ಸದಾ ನಮ್ಮೊಂದಿಗಿದ್ದಾರೆ. ಅವರು ನಮ್ಮಿಂದ ದೂರ ಇದ್ದಾರೆ ಎಂದು ಯಾವಾಗ ನಮಗೆ ಅನಿಸುತ್ತದೆಯೋ ಆಗ ದೇವರು ನಮಗೆ ತೀರಾ ಸಮೀಪದಲ್ಲಿ ಇರುತ್ತಾರೆ. ದೇವರು ನಿಮ್ಮೊಂದಿಗೆ ಇಲ್ಲ ಎಂಬ ಅನಿಸಿಕೆ ನಿಮಗೆ ಬಂದು ದೇವರಿಗಾಗಿ ನಿಮ್ಮ ಅಪೇಕ್ಷೆ ತೀವ್ರವಾದಾಗ ಆ ತೀವ್ರವಾದ ಅಪೇಕ್ಷೆಯಲ್ಲಿ ದೇವರು ನಿಮಗೆ ಇನ್ನೂ ಹತ್ತಿರವಾಗುತ್ತಾರೆ. ದೇವರು ನಮಗೆ ಸಂತೋಷವನ್ನು ನೀಡುವುದರ ಜೊತೆಗೆ ನಮ್ಮ ನೋವಿನ ಕ್ಷಣಗಳಲ್ಲಿ ನಮ್ಮ ವಿಶ್ವಾಸವನ್ನು ಪರೀಕ್ಷಿಸುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಾವು ಸಿದ್ಧರಿದ್ದೇವೆಯೇ? ಸಿದ್ಧರಿರುವಾಗ ನಮ್ಮ ಪ್ರಾರ್ಥನೆ ಹಾಗೂ ನಮ್ಮ ಧರ್ಮ ನಮಗೆ ಪುಣ್ಯ ಫಲಗಳ ಸರ್ವಶ್ರೇಷ್ಠ ದಾರಿಯಾಗುತ್ತದೆ. ಏಕೆಂದರೆ ಇಲ್ಲಿ ನಾವು ಧರ್ಮ ನಮಗೆ ಪುಣ್ಯ ಫಲಗಳ ಸರ್ವಶ್ರೇಷ್ಠ ದಾರಿಯಾಗುತ್ತದೆ. ಏಕೆಂದರೆ ಇಲ್ಲಿ ನಾವು ದೇವರು ನಮ್ಮೊಂದಿಗೆ ಇಲ್ಲ ಎಂಬ ಅನಿಸಿಕೆಯಲ್ಲೂ ದೇವರಿಗೆ ಅತೀ ನಿಷ್ಠೆಯುಳ್ಳವರಾಗಿ ಬಾಳುತ್ತೇವೆ. ತನ್ನ ತಂದೆಯನ್ನು ಕುರಿತು ಶಿಲುಬೆ ಮೇಲಿಂದ ಪ್ರಭು ಯೇಸು ನುಡಿದ ಮಾತುಗಳಿಂದ ದೇವರು ಸದಾ ನಮ್ಮ ತಂದೆಯಾಗಿ ನಮ್ಮೊಡನಿದ್ದಾರೆ. ಅವರೆಂದಿಗೂ ನಮ್ಮ ಕೈ ಬಿಡುವುದಿಲ್ಲ. ನಾವು ಊಹಿಸುವುದಕ್ಕಿಂತಲೂ ಹೆಚ್ಚಾಗಿ ನಾವು ಅವರ ಸನಿಹ ಇದ್ದೇವೆ ಎಂಬುದನ್ನು ಮನಗಾಣೋಣ. ಪ್ರಾರ್ಥಿಸೋಣ. ದಯಾಮಯ ದೇವರೇ, ನಮ್ಮ ರಕ್ಷಣೆಗಾಗಿ ನೀವು ಏಕೈಕ ಕುಮಾರರನ್ನು ಶಿಲುಬೆ ಮರಣಕ್ಕೆ ಒಪ್ಪಿಸಿದ್ದೀರಿ ಹಾಗೂ ಅವರ ಮಹಿಮಾಭರಿತ ಪುನರುತ್ಥಾನದಿಂದ
ನಮ್ಮನ್ನು ನಮ್ಮ ಶತ್ರುವಿನ ಪ್ರಭಾವದಿಂದ ಬಿಡಿಸಿದ್ದೀರಿ. ನಾವೆಲ್ಲರೂ ಪ್ರತಿದಿನವೂ ಪಾಪದ ಪಾಲಿಗೆ ಸತ್ತು ಅವರೊಂದಿಗೆ ಪುನರುತ್ಥಾನದ ಸಂತೋಷದಲ್ಲಿ ಬಾಳುವಂತೆ ಅನುಗ್ರಹಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮಗೆ ದಯೆ ತೋರಿ ಸ್ವಾಮಿ. ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪೂಜ್ಯ ಕನ್ಯಾ ಮಾತೆ. 13ನೆಯ ಸ್ಥಳ, ಪ್ರಭು ಯೇಸುವಿನ ಶರೀರವನ್ನು ಶಿಲುಬೆಯಿಂದ ಇಳಿಸಿ ಅವರ ಪೂಜ್ಯ ತಾಯಿಯ ಮಡಿಲಲ್ಲಿಡುತ್ತಾರೆ. ಧ್ಯಾನ. ತಪಸ್ಸು ಕಾಲದಲ್ಲಿ ಯಾತನೆಯ ಗೀಳಿಗೆ ಒಳಗಾಗಿ ಯಾರೂ ಪ್ರಾಯಶ್ಚಿತ್ತ ಮಾಡುವುದಿಲ್ಲ. ನಾವು ಯಾತನೆಗೆ ಒಳಗಾಗಬೇಕೆಂದು ದೇವರು ನಮ್ಮನ್ನು ಉಂಟು ಮಾಡಲಿಲ್ಲ. ನಮ್ಮ ಉಪವಾಸ, ಪ್ರಾಯಶ್ಚಿತ್ತ ಹಾಗೂ ಪ್ರಾರ್ಥನೆಗೆ ಅತ್ಯುತ್ತಮವಾದ ಒಂದು ನಿರ್ದಿಷ್ಟ ಗುರಿ ಇದೆ. ಈ ಮೂಲಕ ನಾವು ನಮ್ಮನ್ನೇ ಗೆದ್ದುಕೊಂಡು ಪಾಸ್ಕ ಪುನರುತ್ಥಾನದೆಡೆಗೆ ಸಾಗುತ್ತೇವೆ. ಪುನರುತ್ಥಾನದ ಪ್ರಭು ಯೇಸು ನಮ್ಮಿಂದ ಬೇರ್ಪಟ್ಟು ಇರುವವರಲ್ಲ. ತಪಸ್ಸು ಕಾಲದಲ್ಲಿ ನಾವು ಅವರೊಂದಿಗೆ ಹೊಸ ಬಾಳಿಗೆ ಎದ್ದೇಳಲು ಹಾಗೂ ಆ ಮೂಲಕ ಹೊಸ ವ್ಯಕ್ತಿಗಳಾಗಲು ಸಿದ್ಧತೆಯನ್ನು ಮಾಡುತ್ತೇವೆ. ಇಂದು ನಮ್ಮ ದೇಶಕ್ಕೆ ಬೇಕಾಗಿರುವುದು ಇದೆ. ಹೊಸ ವ್ಯವಸ್ಥೆಯನ್ನು ಸಿದ್ಧಿಗೆ ತರಲು ಹೊಸ ವ್ಯಕ್ತಿಗಳ ಅಗತ್ಯ ದೇಶಕ್ಕೆ ಇದೆ. ನಮ್ಮ ಜೀವನವನ್ನೇ ನಾವು ಈ ಹೊಸ ವ್ಯವಸ್ಥೆಗೆ ಮುಡಿಪಾಗಿಡಬೇಕು. ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಮರಣವು ನಮ್ಮನ್ನು ಸಾವಿನ ವಿಷಕೊಂಡಿಯಿಂದ ಪಾರು ಮಾಡಿತು. ನಿಮ್ಮ ಶಿಷ್ಯರಾದ ನಾವೆಲ್ಲರೂ ನಿಮ್ಮನ್ನು ವಿಶ್ವಾಸಿಸಿ ನೀವು ತೋರಿಸಿದ ದಾರಿಯಲ್ಲಿ ಸಾಗುತ್ತಾ ಶಾಂತಿಯಿಂದ ನಿಮ್ಮ ಸಾನ್ನಿಧ್ಯಕ್ಕೆ ಬಂದು ಸೇರುವಂತೆ ಹಾಗೂ ನಿಮ್ಮ ಪುನರುತ್ಥಾನದಲ್ಲಿ ಭಾಗಿಯಾಗುವಂತೆ ಕರುಣಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮಗೆ ದಯೆ ತೋರಿ ಸ್ವಾಮಿ. ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಧೈರ್ಯದಿಂದ ಆತ್ಮಕ್ಕೆ ನೀಡಿ ಸ್ವರ್ಗ ಶೋಭೆಯ. 14ನೆಯ ಸ್ಥಳ, ಪ್ರಭು ಯೇಸುವಿನ ಪೂಜ್ಯ ಶರೀರವನ್ನು ಸಮಾಧಿ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಪ್ರಭು ಯೇಸುವಿನಲ್ಲಿ ದೇವರು ನಮಗೆ ತೀರಾ ಸಮೀಪವಾಗಿದ್ದು ನಮ್ಮೊಂದಿಗೆ ತಂಗುತ್ತಾರೆ.
ಪ್ರಭು ಯೇಸು ನಮಗೆ ಈ ಸೂತ್ರವನ್ನು ನೀಡಿದ್ದಾರೆ. ನಾನು ಹಸಿದಿದ್ದೇ ನನಗೆ ತಿನ್ನಲು ಕೊಟ್ಟಿರಿ. ಎಲ್ಲಿ ಯಾರಾದರೂ ಹಸಿವೆಯಿಂದ ಇದ್ದಾರೆ ಅಲ್ಲಿ ಪ್ರಭು ಯೇಸು ಇದ್ದಾರೆ. ನಾನು ಬಾಯಾರಿದ್ದೇ ನನಗೆ ಕುಡಿಯಲು ಕೊಟ್ಟಿರಿ. ನಿಮ್ಮ ಮನೆಯ ಬಾಗಿಲಿಗೆ ಬಂದು ಯಾರಾದರೂ ಕುಡಿಯಲು ನೀರನ್ನು ಕೇಳಿದರೆ ನಿಮಗೆ ವಿಶ್ವಾಸವಿದ್ದರೆ ಅಲ್ಲಿ ಕ್ರಿಸ್ತರನ್ನೇ ನೀವು ಕಾಣುವಿರಿ. ಕಾಯಿಲೆಯಿಂದ ನರಳುವ ವ್ಯಕ್ತಿ ನಿಮ್ಮ ಭೇಟಿಗಾಗಿ ಆತುರಿಯುವಾಗ ಅದೋ ಕ್ರಿಸ್ತರು ನುಡಿಯುತ್ತಾರೆ, ನಾನು ರೋಗಿಯಾಗಿದ್ದೆ, ನೀನು ನನ್ನನ್ನು ಸಂಧಿಸಲು ಬಂದೆ. ಅದೇ ರೀತಿ ಬಂಧನದಲ್ಲಿರುವವರ ಭೇಟಿ, ನಿರಪರಾಧಿಗಳ ಪರ ಸಾಕ್ಷಿ ಹೇಳಲು ಇಂದು ಎಷ್ಟು ಮಂದಿ ಸಿದ್ಧರಿದ್ದಾರೆ? ಎಷ್ಟೋ ಮಂದಿ ಇದನ್ನು ಅವಮಾನವೆಂದೇ ಭಾವಿಸುತ್ತಾರೆ. ಸ್ನೇಹಿತರೆ, ತೊಂದರೆಗೆ ಸಿಲುಕಿರುವವರ ಸ್ನೇಹಿತರಿಗೆ ದ್ರೋಹ ಬಗೆಯುವ ಭಯಾನಕ ಪರಿಸ್ಥಿತಿ ಇಂದು ನಿರ್ಮಾಣವಾಗಿದೆ. ಕೊರತೆಯಲ್ಲಿರುವ ವ್ಯಕ್ತಿ, ಹಿಂಸೆಗೆ ಒಳಗಾಗಿರುವ ವ್ಯಕ್ತಿ, ಬಂದಿಯಾಗಿರುವ ವ್ಯಕ್ತಿ, ಕೊಲೆಗೀಡಾದ ವ್ಯಕ್ತಿ, ಅವಮಾನಕ್ಕೆ ಒಳಗಾಗಿ ರಸ್ತೆ ಬದಿಯಲ್ಲಿ ಎಸೆಯಲ್ಪಟ್ಟ ವ್ಯಕ್ತಿಗಳು, ಇವರೆಲ್ಲರೂ ಕ್ರಿಸ್ತರೇ ಆಗಿದ್ದಾರೆ ಎಂಬ ಅರಿವು ನಮ್ಮಲ್ಲಿ ಇದ್ದಲ್ಲಿ ನಾವು ಅವರನ್ನು ತುಂಬ ಕಾಳಜಿಯಿಂದ ಚಿನ್ನದ ಪದಕವನ್ನು ಎತ್ತಿಕೊಂಡು ಮುತ್ತಿಡುವಂತೆ ಎತ್ತಿಕೊಂಡು ಉಪಚರಿಸುತ್ತಿದ್ದೆವು. ಹಾಗೂ ಅವರ ಬಗ್ಗೆ ನಾವು ನಾಚಿಕೆ ಪಡುತ್ತಿರಲಿಲ್ಲ. ಆದರೆ ಇಂದು ಎಂತಹ ಜನರಿದ್ದಾರೆ! ಮನುಷ್ಯ ಜೀವಿಗಳನ್ನು ಹಿಂಸಿಸಿ ಕೊಲ್ಲುವವರು ಮತ್ತು ಅದರಿಂದ ಸಿಗುವ ಹಣಕಾಸಿನ ಬಂಡವಾಳವು ಮಾನವ ಜೀವಿಗಳಿಗಿಂತ ಹೆಚ್ಚು ಅಮೂಲ್ಯ ಎಂದು ತಿಳಿದುಕೊಂಡಿರುವವರು. ಇವರು ತಿಳಿದುಕೊಳ್ಳಬೇಕಿತ್ತು, ಪ್ರಪಂಚದ ಮಿಲಿಯಗಟ್ಟಲೆ ಹಣ ಓರ್ವ ಮಾನವ ಜೀವಿಯ ಮುಂದೆ ಏನೂ ಅಲ್ಲ ಎಂಬ ಸತ್ಯ. ಮಾನವತಾವಾದಿ ಕ್ರಿಸ್ತರೇ ಆಗಿದ್ದಾರೆ. ಹಾಗೂ ನಾವು ವಿಶ್ವಾಸದಿಂದ ಆ ವ್ಯಕ್ತಿಯನ್ನು ಉಪಚರಿಸುವಾಗ ಪ್ರಭು ಕ್ರಿಸ್ತರನ್ನೇ ಆ ವ್ಯಕ್ತಿಯಲ್ಲಿ ಕಾಣುತ್ತೇವೆ. ಪ್ರಾರ್ಥಿಸೋಣ. ದಯಾಮಯ ದೇವರೇ, ತೋಟದಲ್ಲಿದ್ದ ಒಂದು ಸಮಾಧಿಯಲ್ಲಿ ನಿಮ್ಮ ದಿವ್ಯ ಕುಮಾರರನ್ನು ಸಮಾಧಿ ಮಾಡಲಾಯಿತು. ಅವರು ಸಬ್ಬತ್ ದಿನದಂದು ವಿಶ್ರಾಂತಿ ಪಡೆದರು. ದೀಕ್ಷಾ ಸ್ನಾನದ ನೀರಿನಲ್ಲಿ ಅವರೊಂದಿಗೆ ಸಮಾಧಿ ಮಾಡಲ್ಪಟ್ಟಿರುವ ನಾವು ಅವರ ಶಾಶ್ವತ ಹಾಗೂ ಮಹಿಮಾ ರಾಜ್ಯದಲ್ಲಿ ಪೂರ್ಣ ವಿಶ್ರಾಂತಿಯನ್ನು ಪಡೆಯುವಂತೆ ಅನುಗ್ರಹಿಸಿರಿ. ಅಲ್ಲಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮಗೆ ದಯೆ ತೋರಿ ಸ್ವಾಮಿ. ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮುಕ್ತಾಯ ಪ್ರಾರ್ಥನೆ. ಜೀವಂತ ದೇವರ ಕುಮಾರರಾಗಿರುವ ಯೇಸು ಕ್ರಿಸ್ತರೇ, ತಾವು ಲೋಕದ ಉದ್ಧಾರಕ್ಕಾಗಿ ಶಿಲುಬೆಯ ಮರವನ್ನು ಏರಿ ನಮ್ಮ ಪಾಪಗಳ ವಿಮೋಚನೆಗಾಗಿ ನಿಮ್ಮ ಅಮೂಲ್ಯ ರಕ್ತವನ್ನು ಸುರಿಸಿದ್ದೀರಿ. ದಾಸರಾದ ನಾವು ನಿಧನರಾದ ಮೇಲೆ ಮೋಕ್ಷ ರಾಜ್ಯವನ್ನು ಪ್ರವೇಶಿಸಿ ನಿತ್ಯಾನಂದ ಮಹಿಮೆಯನ್ನು ಪಡೆಯುವಂತೆ ಅನುಗ್ರಹಿಸಬೇಕೆಂದು ವಿನಯದಿಂದ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ತಂದೆಯೇ, ಭಕ್ತಿಯು ಕುಗ್ಗಿ ಹೋಗಿ ವಿಶ್ವವು ತಣುವಾಗುವ ಕಾಲದಲ್ಲಿ ನಿಮ್ಮ ದಿವ್ಯ ಪ್ರೇಮಾಗ್ನಿಯಿಂದ ನಮ್ಮ ಹೃದಯಗಳನ್ನು ಪ್ರಜ್ವಲಿಸುವಂತೆ ನಮ್ಮ ಅನುದಿನದ ಶಿಲುಬೆಯನ್ನು ತಾಳ್ಮೆಯಿಂದ ಹೊತ್ತು ನಡೆದು ಆ ತಪಸ್ಸಿಗೆ ತಕ್ಕ ಫಲಗಳನ್ನು ಪಡೆಯುವಂತೆ ಕರುಣಿಸಿರೆಂದು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಜಗದ್ಗುರುಗಳ ಅಭಿಪ್ರಾಯಕ್ಕಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ
ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಶಿಲುಬೆಗಳ ನನ್ನ ನೋವುಗಳ ಹೊತ್ತ ಯೇಸುವೆ ವಂದನೆ. ನಿನ್ನ ನೀಚ ಜೀವದ ಮುಕ್ತಿಗೆ ಜೀವ ನೀಡಿದ ಯೇಸುವೆ ವಂದನೆ. ನನ್ನ ಶಿಲುಬೆಗಳ ನನ್ನ ನೋವುಗಳ ಹೊತ್ತ ಯೇಸುವೆ ವಂದನೆ. ಅವನಾರೋ ಅರಿಯೇನು ನಾ, ಮನುಷ್ಯನ ಅರಿಯೇನ. ಅವನಾರೋ ಅರಿಯೇನು ನಾ, ಮನುಷ್ಯನ ಅರಿಯೇನ. ಎಂದು ನಿಮ್ಮ ಮನ ನೋಯಿಸಿದ ಈ ಪಾಪಿಯ ಕ್ಷಮಿಸಿದೆ ದೇವಾ. ದೇವಾ ದೇವಾ ನಿನಗೆ ವಂದನೆ. ನನ್ನ ಶಿಲುಬೆಗಳ ನನ್ನ ನೋವುಗಳ ಹೊತ್ತ ಯೇಸುವೆ ವಂದನೆ. ನನ್ನ ನೀಚ ಜೀವದ ಮುಕ್ತಿಗೆ ಜೀವ ನೀಡಿದ ಯೇಸುವೆ ವಂದನೆ. ನನ್ನ ಶಿಲುಬೆಗಳ ನನ್ನ ನೋವುಗಳ ಹೊತ್ತ ಯೇಸುವೆ ವಂದನೆ.